ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಧ್ಯಾನಿಸಲಿರುವ ಭಾನುವಾರ 33ನೆಯ ಭಾನುವಾರ, ಸಾಧಾರಣ ಕಾಲ, ನವೆಂಬರ್ ತಾರೀಕು 19. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇವತ್ತು ನಾವು ಧ್ಯಾನಿಸಲಿರುವ ಈ ಸುವಾರ್ತೆ ನಮಗೆ ಆಶೀರ್ವಾದವಾಗಿ ಮಾರ್ಪಡಲಿ. ಇದೋ ಈ ಸುವಾರ್ತೆಯ ಮೂಲಕ ನೀವು ನಮ್ಮನ್ನು ಸ್ಪರ್ಶಿಸಿರಿ, ಆಶೀರ್ವದಿಸಿರಿ, ಅಭಿಷೇಕಿಸಿರಿ. ವಿಶೇಷವಾಗಿ ಈ ಸುವಾರ್ತೆ ನಮಗೆ ಸೌಖ್ಯ ತರಲಿ. ಪವಿತ್ರಾತ್ಮರ ಜ್ಞಾನದಿಂದ ತುಂಬಿ ನಾವು ಅರ್ಥೈಸುವಂತೆ ಮತ್ತು ಈ ಸುವಾರ್ತೆಗೆ ಯೋಗ್ಯರಾಗಿ ಬಾಳುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಜ್ಞಾನೋಕ್ತಿಯ ಗ್ರಂಥದಿಂದ ವಾಚನ. ಗುಣವತಿಯಾದ ಹೆಂಡತಿ ಎಲ್ಲಿ ಸಿಕ್ಕಾಳು? ಆಕೆ ಹವಳಕ್ಕಿಂತಲೂ ಬಹು ಮೌಲ್ಯಳು. ಗಂಡನು ಆಕೆಯಲ್ಲಿ ಹೃತ್ಪೂರ್ವಕ ನಂಬಿಕೆ ಇಡುವನು, ಅವನಿಗೆ ಆದಾಯದ ಕೊರತೆ ಇರದು. ಜೀವಮಾನವಿಡೀ ಆಕೆ ಅವನಿಗೆ ಒಳ್ಳೆಯದನ್ನೇ ಮಾಡುವಳು, ಎಂದಿಗೂ ಆಕೆ ಅವನಿಗೆ ಕೇಡನ್ನು ಬಗೆಯಳು. ಉಣ್ಣೆಯನ್ನು ಸೆಣಬನ್ನು ಹುಡುಕಿ ತರುವಳು, ತನ್ನ ಕೈಗಳಿಂದಲೇ ಬಟ್ಟೆಯನ್ನು ನೇಯುವಳು. ರಾಟೆಯನ್ನು ತಾನೇ ಆಡಿಸುತ್ತಾಳೆ, ಕದಿರನ್ನು ಕೈಯಿಂದ ಹಿಡಿಯುತ್ತಾಳೆ. ಬಡವರಿಗೆ ಕೈಬಿಚ್ಚಿ ಕೊಡುತ್ತಾಳೆ, ದಿಕ್ಕಿಲ್ಲದವರಿಗೆ ಕೈ ಚಾಚಿ ನೀಡುತ್ತಾಳೆ. ಆಕರ್ಷಣೆ ನೆಚ್ಚತಕ್ಕದ್ದಲ್ಲ, ಅಲಂಕಾರ ನೆಲೆಯಾದುದಲ್ಲ. ಸರ್ವೇಶ್ವರನಲ್ಲಿ ಭಯಭಕ್ತಿಯುಳ್ಳವಳೇ ಸ್ತುತಿಯಾರ್ಹಳು. ಆಕೆಯ ಕೈ ಕೆಲಸಕ್ಕೆ ತಕ್ಕ ಪ್ರತಿಫಲ ಲಭಿಸಲಿ. ಆಕೆಯ ಕಾರ್ಯಗಳೇ ಆಕೆಯನ್ನು ಪುರದ್ವಾರಗಳಲ್ಲಿ ಹೊಗಳಲಿ. ಕೀರ್ತನೆ 128 ಶ್ಲೋಕ. ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು, ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು, ಧನ್ಯನು ಆತನ ಮಾರ್ಗಗಳಲ್ಲಿ ನಡೆಯುವವನು. ನಿನ್ನ ಕೈ ಕೆಸರಾದರೆ ಬಾಯಿ ಮೊಸರಾಗುವುದು, ಧನ್ಯನಾಗುವೆ ನೀನು, ನಿನಗೆ ಶುಭವಾಗುವುದು. ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು. ಇರುವಳು ನಿನ್ನ ಪತ್ನಿ ಮನೆಯಲ್ಲಿ ಫಲಭರಿತ ದ್ರಾಕ್ಷಾಲತೆಯಂತೆ, ಕೂರುವರು ನಿನ್ನ ಮಕ್ಕಳು ಊಟದ ಪಂಕ್ತಿಯಲ್ಲಿ ಒಲಿವ್ ಸಸಿಗಳಂತೆ. ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು. ಹೊಂದುವನು ಅಂತಹ ಆಶೀರ್ವಾದವನು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು. ಸಿಯೋನಿನಲ್ಲಿರುವ ಪ್ರಭು ನಿನ್ನನ್ನು ಆಶೀರ್ವದಿಸಲಿ. ಜೆರುಸಲೇಮಿನ ಏಳ್ಗೆಯನ್ನು ಕಾಣು ಇಡೀ ಜೀವಮಾನದಲ್ಲಿ. ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು. ಸಂತ ಪೌಲನು ಥೆಸಲೋನಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಅಧ್ಯಾಯ 5 ವಾಕ್ಯಗಳು 1-6. ಸಹೋದರರೇ, ಇದೆಲ್ಲ ನಡೆಯಲಿರುವ ಸಮಯ ಸಂದರ್ಭಗಳನ್ನು ಕುರಿತು ನಿಮಗೆ ಬರೆಯುವ ಅವಶ್ಯಕತೆ ಇಲ್ಲ. ರಾತ್ರಿಯಲ್ಲಿ ಕಳ್ಳನು ಬರುವ ಹಾಗೆ ಪ್ರಭುವಿನ ದಿನವು ಬರುವುದೆಂದು ನೀವು ಚೆನ್ನಾಗಿ ಬಲ್ಲಿರಿ. ಎಲ್ಲವೂ ಶಾಂತ ಸುಭದ್ರವೆಂದು ಜನರು ಎಣಿಸುತ್ತಿರುವಾಗಲೇ ಗರ್ಭಿಣಿಗೆ ಪ್ರಸವ ವೇದನೆ ಉಂಟಾಗುವಂತೆ ವಿನಾಶವು ಪಕ್ಕನೆ ಅವರ ಮೇಲೆ ಬಂದೆರಗುವುದು. ಇದರಿಂದ ಯಾರೂ ತಪ್ಪಿಸಿಕೊಳ್ಳುವಂತಿಲ್ಲ. ಸಹೋದರರೇ, ಕಳ್ಳನಂತೆ ಆ ದಿನವು ನಿಮ್ಮನ್ನು ದಿಗ್ಭ್ರಮೆಗೊಳಿಸದಿರಲಿ, ಏಕೆಂದರೆ ನೀವಿನ್ನು ಅಂಧಕಾರಕ್ಕೆ ಸೇರಿದವರಲ್ಲ. ಆ ದಿನವು ದಿಢೀರನೆ ನಿಮ್ಮ ಮೇಲೆ ಬರಬಾರದು. ನೀವೆಲ್ಲರೂ ಬೆಳಕಿನ ಹಾಗೂ ಹಗಲಿನ ಮಕ್ಕಳು. ನಾವು ಕತ್ತಲೆಗಾಗಲಿ ರಾತ್ರಿಗಾಗಲಿ ಸೇರಿದವರಲ್ಲ. ಅಂದ ಮೇಲೆ ಇತರರಂತೆ ನಾವು ನಿದ್ದೆ ಮಾಡದೆ ಎಚ್ಚರವಾಗಿದ್ದು ಸ್ವಸ್ಥ ಚಿತ್ತರಾಗಿ ವರ್ತಿಸೋಣ. ಘೋಷಣೆ. ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ನರಪುತ್ರನ ಮುಂದೆ ನಿಲ್ಲಲು ನೀವು ಶಕ್ತರಾಗುವಂತೆ ನಿರಂತರ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದಿರಿ. ಅಲ್ಲೆಲುಯ್ಯ. ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 25 ವಾಕ್ಯಗಳು 14-30. ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಅದೂ ಅಲ್ಲದೆ ಆ ದಿನಗಳಲ್ಲಿ ಸ್ವರ್ಗ ಸಾಮ್ರಾಜ್ಯ ಇಂತಿರುವುದು. ಒಬ್ಬ ಪ್ರವಾಸ ಹೊರಡಲಿದ್ದ. ತನ್ನ ಸೇವಕರನ್ನು ಕರೆದು ಅವರ ವಶಕ್ಕೆ ಆಸ್ತಿಯನ್ನು ಒಪ್ಪಿಸಿದ. ಒಬ್ಬನಿಗೆ 5 ತಲೆಂತು, ಇನ್ನೊಬ್ಬನಿಗೆ 2, ಮತ್ತೊಬ್ಬನಿಗೆ 1. ಹೀಗೆ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ವಹಿಸಿಕೊಟ್ಟು ಹೊರಟು ಹೋದ.
5 ತಲೆಂತು ಪಡೆದ ಸೇವಕ ಒಡನೆ ಹೋಗಿ ಆ ಮೊತ್ತದಿಂದ ವ್ಯಾಪಾರ ಮಾಡಿ ಇನ್ನೂ 5 ಸಂಪಾದಿಸಿದ. 2 ಪಡೆದವನೂ ಹಾಗೆಯೇ ಮಾಡಿ ಇನ್ನೂ 2 ಸಂಪಾದಿಸಿದ. 1 ತಲೆಂತು ಪಡೆದವನು ಮಾತ್ರ ಅದನ್ನು ತೆಗೆದುಕೊಂಡು ಹೋಗಿ ಭೂಮಿ ಅಗೆದು ಅದರಲ್ಲಿ ತನ್ನ ದಣಿಯ ಆ ಹಣವನ್ನು ಹೂತಿಟ್ಟ. ಬಹಳ ಕಾಲವಾದ ಬಳಿಕ ಆ ದಣಿ ಹಿಂದಿರುಗಿ ಬಂದ. ಸೇವಕರಿಂದ ಲೆಕ್ಕಾಚಾರ ಕೇಳಿದ. 5 ತಲೆಂತು ಪಡೆದವನು ಇನ್ನೂ 5 ತಲೆಂತುಗಳನ್ನು ಮುಂದೆ ತಂದು, ಒಡೆಯ, ನೀವು ನನ್ನ ವಶಕ್ಕೆ 5 ತಲೆಂತು ಒಪ್ಪಿಸಿದಿರಿ. ಇಗೋ ನೋಡಿ, ಮತ್ತೆ 5 ತಲೆಂತು ಸಂಪಾದಿಸಿದ್ದೇನೆ ಎಂದ. ಅದಕ್ಕೆ ಆ ಧಣಿ, ಬಲ ನೆಚ್ಚಿನ ಸೇವಕ, ನೀನು ಪ್ರಾಮಾಣಿಕ. ಈ ಚಿಕ್ಕ ಕಾರ್ಯದಲ್ಲಿ ಪ್ರಾಮಾಣಿಕನಾಗಿದ್ದ ನಿನಗೆ ದೊಡ್ಡ ಜವಾಬ್ದಾರಿಯನ್ನೇ ವಹಿಸುತ್ತೇನೆ. ಬಾ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಭಾಗಿಯಾಗು ಎಂದ. 2 ತಲೆಂತು ಪಡೆದಿದ್ದವನೂ ಮುಂದೆ ಬಂದು, ಒಡೆಯ, ನೀವು ನನ್ನ ವಶಕ್ಕೆ 2 ತಲೆಂತುಗಳನ್ನು ಒಪ್ಪಿಸಿದಿರಿ. ಇಗೋ ನೋಡಿ, ಇನ್ನೂ 2 ತಲೆಂತುಗಳನ್ನು ಸಂಪಾದಿಸಿದ್ದೀನಿ ಎಂದ. ದಣಿ ಅವನಿಗೂ, ಬಲ ನೆಚ್ಚಿನ ಸೇವಕ, ನೀನು ಪ್ರಾಮಾಣಿಕ. ಈ ಚಿಕ್ಕ ಕಾರ್ಯದಲ್ಲಿ ಪ್ರಾಮಾಣಿಕನಾಗಿದ್ದ ನಿನಗೂ ದೊಡ್ಡ ಜವಾಬ್ದಾರಿಯನ್ನೇ ವಹಿಸುತ್ತೇನೆ. ಬಾ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ನೀನೂ ಭಾಗಿಯಾಗು ಎಂದ. ತರುವಾಯ 1 ತಲೆಂತು ಪಡೆದವನು ಮುಂದೆ ಬಂದ. ಒಡೆಯ, ನಿಮ್ಮ ಮನಸ್ಸು ಕಠಿಣ ಎಂಬುದನ್ನು ನಾನು ಬಲ್ಲೆ. ನೀವು ಬಿತ್ತದ ಎಡೆಯಲ್ಲಿ ಕೊಯ್ಲು ಮಾಡುವವರು, ನೀವು ತೂರದ ಎಡೆಯಲ್ಲಿ ರಾಶಿ ಮಾಡುವವರು. ಆದ್ದರಿಂದ ನಾನು ಭಯಪಟ್ಟೆ. ಹೋಗಿ ನಿಮ್ಮ ತಲೆಂತನ್ನು ಭೂಮಿಯಲ್ಲಿ ಹೂತಿಟ್ಟೆ. ಇಗೋ, ಸ್ವೀಕರಿಸಿ, ನಿಮ್ಮದು ನಿಮಗೆ ಸಂದಿದೆ ಎಂದ. ಆಗ ದಣಿ ಅವನಿಗೆ, ಎಲ್ಲವೋ ಮೈಗಳ್ಳನಾದ ದುಷ್ಟ ಸೇವಕ, ನಾನು ಬಿತ್ತದ ಎಡೆಯಲ್ಲಿ ಕೊಯ್ಲು ಮಾಡುವವನು, ನಾನು ತೂರದ ಎಡೆಯಲ್ಲಿ ರಾಶಿ ಮಾಡುವವನು ಎಂದು ನಿನಗೆ ಗೊತ್ತಿತ್ತಲ್ಲವೇ? ಹಾಗಾದರೆ ನನ್ನ ಹಣವನ್ನು ನೀನು ಬಡ್ಡಿ ಅಂಗಡಿಯಲ್ಲಿ ಹಾಕಿಡಬೇಕಿತ್ತು. ನಾನು ಬಂದು ಬಡ್ಡಿ ಸಮೇತ ನನ್ನ ಅಸಲನ್ನು ಪಡೆಯುತ್ತಿದ್ದೆ ಎಂದ. ಅನಂತರ ಪರಿಚಾರಕರಿಗೆ, ಇವನಿಂದ ಆ ತಲೆಂತು ನಾಣ್ಯವನ್ನು ಕಿತ್ತು 10 ತಲೆಂತು ಇರುವವನಿಗೆ ಕೊಡಿ. ಉಳ್ಳ ಪ್ರತಿಯೊಬ್ಬನಿಗೂ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ. ಅವನು ಸಮೃದ್ಧನಾಗುತ್ತಾನೆ. ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ. ಅಪ್ರಯೋಜಕನಾದ ಈ ಸೇವಕನನ್ನು ಹೊರಗಿನ ಕತ್ತಲೆಗೆ ದಬ್ಬಿರಿ. ಅಲ್ಲಿ ಕಟಕಟನೆ, ಹಲ್ಲು ಕಡಿದುಕೊಂಡು ಗೋಳಾಡಬೇಕಾಗುವುದು ಎಂದು ಹೇಳಿದ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸ್ವರ್ಗ ಸಾಮ್ರಾಜ್ಯಕ್ಕೆ ಪ್ರವೇಶವಾಗಬೇಕಾದ್ರೆ ಇನ್ನೊಂದು ಪ್ರಮುಖವಾದ ಮೌಲ್ಯ ಪ್ರಾಮಾಣಿಕತೆ, ಸಿನ್ಸಿಯರಿಟಿ. ಅಪ್ರಾಮಾಣಿಕನಾದ ವ್ಯಕ್ತಿಗಳನ್ನು ದೇವರು ಮೆಚ್ಚುವುದಿಲ್ಲ. ಬದಲಾಗಿ ಪ್ರಾಮಾಣಿಕವಾಗಿ ಪ್ರಾರ್ಥಿಸುವವರು, ಜೀವಿಸುವವರು ದೇವರು ಮೆಚ್ಚುತ್ತಾರೆ. ಇಂದಿನ ಈ 3 ವಚನಗಳಲ್ಲೂ ಯೇಸುವಿನ ಆಗಮನದ ಕುರಿತು ನಮಗೆ ಸಂದೇಶವನ್ನು, ಆ ದಿನ, ಆ ಗಳಿಗೆ ಹೇಗಿರುವುದು. ಇಂದಿನ ಈ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು, ನೀನು ಪ್ರಾಮಾಣಿಕ, ನೀನು ಚಿಕ್ಕ ಕಾರ್ಯದಲ್ಲಿ ಪ್ರಾಮಾಣಿಕನಾಗಿದ್ದುದರಿಂದ ಬಾ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ನೀನು ಭಾಗಿಯಾಗು. ನೋಡಿ, ಯೇಸು ಸ್ವಾಮಿ ಅನೇಕ ಸಾಮತಿಗಳ ಮೂಲಕ ಸ್ವರ್ಗ ಸಾಮ್ರಾಜ್ಯದ ಕುರಿತು ನಮಗೆ ಬೋಧನೆ ಮಾಡ್ತಾರೆ. ಇವತ್ತು ಒಬ್ಬಾತ ಪ್ರವಾಸ ಹೊರಡಲಿದ್ದ. ಆತ ಏನ್ ಮಾಡ್ತಾನೆ, ತನ್ನ ಸೇವಕರನ್ನು ಕರೆದು ಅವರ ವಶಕ್ಕೆ ಆಸ್ತಿಯನ್ನು ಒಪ್ಪಿಸಿದ. ಒಬ್ಬನಿಗೆ 5 ತಲೆಂತು, ಇನ್ನೊಬ್ಬನಿಗೆ 2, ಮತ್ತೊಬ್ಬನಿಗೆ 1, ಹೀಗೆ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಕೊಟ್ಟು ಹೊರಟು ಹೋದ. ನೋಡಿ, ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ. ನಮಗೆ ಗೊತ್ತು ಗುಬ್ಬಚ್ಚಿಯ ಸಾಮರ್ಥ್ಯ ಗುಬ್ಬಚ್ಚಿಗೆ, ಗಿಡುಗದ ಸಾಮರ್ಥ್ಯ ರಣಹದ್ದಿನ ಸಾಮರ್ಥ್ಯ ರಣಹದ್ದಿಗೆ, ಸಿಂಹದ ಸಾಮರ್ಥ್ಯ ಅಥವಾ ಹುಲಿಯ ಸಾಮರ್ಥ್ಯ ಅವರಿಗೆ. ಹಾಗೆ ನಮ್ಮ ಮಧ್ಯನೂ ಕೂಡ ಯಾರಿಗೆ ಎಂಥ ಸಾಮರ್ಥ್ಯ ಇದೆ ದೇವರಿಗೆ ಗೊತ್ತು. ಅವರು ನಮಗೆ ವಿಶೇಷವಾಗಿ ವರದಾನಗಳನ್ನು ನೀಡಿದ್ದಾರೆ. ನಮಗೆ ಎಲ್ಲ ಸಾಮರ್ಥ್ಯ ಇರಬೇಕಾಗಿಲ್ಲ, ನಾವೆಲ್ಲ ಆಲ್ರೌಂಡರ್ ಆಗಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ಇರುವುದರಲ್ಲಿ ಪ್ರಾಮಾಣಿಕರಾಗಿದ್ದರೆ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ಈ ತಲೆಂತುಗಳು ಅಂದರೆ ಏನು? ಈ ತಲೆಂತುಗಳು ಅಂದರೆ ಒಂದು ಅಮೌಂಟ್, ಒಂದು ಹಣ, ಇಡೀ ಒಂದು 20,000, 10,000, 5,000 ಇವರಿಗೆ ಕೊಟ್ಟು, ಆಸ್ತಿ ಕೊಟ್ಟು ಹೊರಟು ಹೋದ. ಅಂದ್ರೆ ಇವರು ಏನ್ ಮಾಡ್ತಾರೆ ನೋಡೋಣ. ಅಂದ್ರೆ ಇದರ ಅರ್ಥ, ದೇವರು ನಮ್ಮನ್ನು ಕಳಿಸಿದ್ದಾರೆ ಈ ಲೋಕಕ್ಕೆ.
ನಾವೆಲ್ಲರೂ ಇಲ್ಲಿ ಇದ್ದೀವಿ. ಒಬ್ಬೊಬ್ಬನಿಗೆ ದೇವರು ಸಾಮರ್ಥ್ಯವನ್ನು, ಅವರವರ ಸಾಮರ್ಥ್ಯಕ್ಕೆ ವರಪ್ರಸಾದಗಳನ್ನು ನಮ್ಮನ್ನು ತುಂಬಿದ್ದಾರೆ. ನಮ್ಮ ಸಾಮರ್ಥ್ಯಕ್ಕೆ ನಾವು ಏನು ಅದನ್ನು ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ಮತ್ತು ದೇವರಿಗೆ ವಿಧೇಯರಾಗಿ ಪ್ರಾಮಾಣಿಕತೆಯಲ್ಲಿ ನಾವು ಮಾಡತಕ್ಕದ್ದು. ನಮಗೆ ಸಿಕ್ಕ ಕರೆ ಇರಬಹುದು, ನಮಗೆ ಸಿಕ್ಕ ವರ ಇರಬಹುದು, ನಮಗೆ ಸಿಕ್ಕ ದೇವರ ಆಶೀರ್ವಾದ ಇರಬಹುದು. ಅದೆಲ್ಲವನ್ನು ನಾವು ಪ್ರಾಮಾಣಿಕರಾಗಿ ಮಾಡಿದಾಗ ಪ್ರತಿಫಲ ಖಂಡಿತವಾಗಿ ಸಿಗುತ್ತೆ. ನಾವು ನೋಡ್ತೀವಿ, ಮೊದಲನೇ ಅವನು 5 ಇದ್ದವರು ಇನ್ನೂ ಹೆಚ್ಚು 5 ಅಂದರೆ 20,000 ಇದ್ದದ್ದು 5 ಪಟ್ಟು ಮಾಡಿದರೆ ಅವನು 1,00,000 ಮಾಡ್ತಾನೆ. 10,000 ಇದ್ದವನು ಅವನೊಂದು 50,000 ಮಾಡ್ತಾನೆ. ಇವರು ಏನು ಮಾಡಿದರು? ಅವರು ತಮ್ಮ ಶ್ರಮವನ್ನು ಹಾಕಿದ್ರು. ಇಲ್ಲಿ ನಾವು ಆಲಸ್ಯಗಳಾಗಬಾರ್ದು, ಉದಾಸೀನತೆಯಲ್ಲಿ ಇರಬಾರ್ದು. ಬದಲಾಗಿ ನಮ್ಮ ಶ್ರಮವನ್ನು ನಾವು ಹಾಕತಕ್ಕದ್ದು. ಶ್ರಮ ಇಲ್ಲದವನು, ದುಡಿಯದವನು ಉಣ್ಣಲು ಬಾರದಂದ್ರೆ ಸಂತ ಪೌಲರು ಒಂದು ಕಡೆ ಹೇಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಶ್ರಮವನ್ನು ನಾವು ಹಾಕಿ ನಾವು ನಮ್ಮ ಪ್ರಯತ್ನವನ್ನು ಮಾಡಿದಾಗ ದೇವರು ನಮಗೆ ಆಶೀರ್ವಾದ ಕೊಟ್ಟೇ ಕೊಡ್ತಾರೆ. ಅದಕ್ಕಾಗಿ ಕೊನೆಯವನು ಏನು ಮಾಡಿದ? ಅವನು ಕೊನೆಯವನು ಅಂದರೆ ಯಾರು? ಆಲಸಿ, ಉದಾಸೀನತೆಯಲ್ಲಿರುವವನು. ಅವನ ಮನಸ್ಸು ನೋಡಿ, ಥಾಟ್ಸ್ ಸಮ್ಟೈಮ್ಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಆಲೋಚನೆಗಳು ಬಹಳ ಪ್ರಮುಖವಾದವು. ಒಳ್ಳೆ ಆಲೋಚನೆ ಮಾಡಿದರೆ ಒಳ್ಳೆ ಆಶೀರ್ವಾದಗಳನ್ನು ಪಡೆಯುತ್ತೀವಿ. ದುರಾಲೋಚನೆ ಮಾಡಿದರೆ ನಾವು ದುಷ್ಟರಾಗ್ತೀವಿ, ನಮ್ಮ ಜೀವನದ ನಾಶವನ್ನು ನಾವು ಕಂಡುಕೊಳ್ತೀವಿ. ಅವನು ಹೇಳ್ದ, ಒಡೆಯ ನಿಮ್ಮ ಮನಸ್ಸು ಕಠಿಣ ಎಂಬುದನ್ನು ನಾನು ಬಲ್ಲೆ. ನೀವು ಬಿತ್ತದ ಎಡೆಯಲ್ಲಿ ಕೊಯ್ಲು ಮಾಡುವವರು, ನೀವು ತೂರದ ಎಡೆಯಲ್ಲಿ ರಾಶಿ ಮಾಡುವವರು. ಆದ್ದರಿಂದ ನಾನು ಭಯಪಟ್ಟೆ, ಹೋಗಿ ನಿಮ್ಮ ಹಣವನ್ನು, ತಲೆಂತನ್ನು ಭೂಮಿಯಲ್ಲಿ ಹೂತಿಟ್ಟೆ. ಅಂದರೆ ಅವನ ಮಾತಿನಲ್ಲಿ ಅವನು ಸಿಕ್ಕಾಕೊಳ್ತಾನೆ. ಅವನು ಒಡೆಯನ ಒಂದು ಕಾರ್ಯವನ್ನು ಮಾಡಬೇಕಿತ್ತು, ಅವನು ಮಾಡಿಲ್ಲ. ತದನಂತರ ಒಡೆಯನಿಗೆ ಬ್ಲೇಮ್ ಮಾಡ್ತಾನೆ. ನಾವು ದೇವರ ಕಾರ್ಯ ಮಾಡಬೇಕು, ದೇವರಿಗೆ ನಾವು ಸವಾಲಾಗ್ತೀವಿ. ಆವಾಗ ಆ ಒಡೆಯ ಏನು ಹೇಳಿದ? ಎಲ್ಲವೋ ಮೈಗಳ್ಳನಾದ ದುಷ್ಟ ಸೇವಕ, ನಾನು ಬಿತ್ತದೆಡೆಯಲ್ಲಿ ಕೊಯ್ಲು ಮಾಡುವವನು, ನಾನು ತೂರದೆಡೆಯಲ್ಲಿ ರಾಶಿ ಮಾಡುವವನು ಎಂದು ನಿನಗೆ ಗೊತ್ತಿತ್ತಲ್ಲವೇ? ಹಾಗಾದರೆ ಹಣವನ್ನು ಬಡ್ಡಿಗೆ ಹಾಕಬೇಕಿತ್ತು. ಇವನಿಂದ ಆ ತಲೆಂತನ್ನು ತೆಗೆದು ಇನ್ನೊಬ್ಬನಿಗೆ, ಇರುವವನಿಗೆ ಕೊಡಿ. ಇರುವವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುವುದು. ಇರದವನಿಂದ ಇದ್ದದ್ದು ಕಿಂಚಿತ್ತನ್ನು ಕೂಡ ತೆಗೆದುಕೊಳ್ಳಲಾಗುವುದು. ಅಂದರೆ ಅರ್ಥ ಏನು? ನಾವು ವರಪ್ರಸಾದಗಳಿಂದ ಜೀವಿಸಿದಾಗ, ದೇವರ ಕೃಪೆಯಿಂದ ಜೀವಿಸಿದಾಗ ಇನ್ನೂ ಹೆಚ್ಚು ಆಶೀರ್ವಾದ ಬರುತ್ತೆ. ಕೊಡುವವನಿಗೆ ಎಂದೂ ಕಮ್ಮಿ ಆಗದು, ಕಷ್ಟಪಡುವವನಿಗೆ ಎಂದೂ ಕಮ್ಮಿ ಆಗದು. ಅದರ ಉದಾಸೀನತೆ, ದುಷ್ಟತನದಿಂದ ಜೀವಿಸುವವನಿಗೆ, ಮೈಗಳ್ಳನಾದವನಿಗೆ ಅವನ ಅಂತ್ಯ ಏನಾಗುವುದು? ಅವನನ್ನು ಕಗ್ಗತ್ತಲಿಗೆ ದಬ್ಬಿರಿ, ಅಲ್ಲಿ ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡಬೇಕಾಗುವುದು. ಅಪ್ರಯೋಜಕನಾದ ನನ್ನ ಜೀವನ ಪ್ರಯೋಜನವಾದ ಜೀವನ ಆಗಬೇಕು, ಪ್ರಯೋಜನವಿಲ್ಲದ ಜೀವನ ಆಗಬಾರ್ದು ಎಂಬ ಸಂದೇಶ ಯೇಸು ಸ್ವಾಮಿ ನಮಗೆ ಕೊಡ್ತಾರೆ. ಮೊದಲನೇ ವಾಚನದಲ್ಲಿ ಒಂದು ಸುಂದರವಾದ ನಮಗೆ ಕೊಟ್ಟ ಒಂದು ಕಾರ್ಯ, ಅದರಲ್ಲೂ ಒಂದು ಕುಟುಂಬ ಜೀವನದಲ್ಲಿ ಆಶೀರ್ವಾದ ಹೇಗೆ ಬರುತ್ತೆ ಎಂಬುದಾಗಿ ನಾವು ಆಲಿಸುತ್ತೇವೆ. ಗುಣವತಿಯಾದ ಹೆಂಡತಿ ಎಲ್ಲಿ ಸಿಕ್ಕಾಳು ಅಂದರೆ ಆಕೆ ಅವಳಕ್ಕಿಂತಲೂ ಬಹುಮೌಲ್ಯಳು. ಗಂಡನು ಆಕೆಯಲ್ಲಿ ಹೃತ್ಪೂರ್ವಕ ನಂಬಿಕೆ ಇಡುವನು, ಅವನಿಗೆ ಆದಾಯದ ಕೊರತೆ ಇರದು. ಏಕೆಂದರೆ ಸರ್ವೇಶ್ವರನಲ್ಲಿ ಭಯಭಕ್ತಿ ಉಳ್ಳವನಿಗೆ ಎಲ್ಲವೂ ಒಳಿತು ಸಿಗುವುದು. ಒಂದು ಕುಟುಂಬ ಚೆನ್ನಾಗಿರ್ಬೇಕಾದ್ರೆ ಅಲ್ಲಿ ದಂಪತಿಗಳು ಚೆನ್ನಾಗಿರಬೇಕು, ಪತಿ ಅಥವಾ ಪತ್ನಿ, ಅಲ್ಲಿ ತಂದೆ ತಾಯಂದಿರು ಚೆನ್ನಾಗಿರಬೇಕು. ಅಂದರೆ ದೈವ ಕೃಪೆಯಿಂದ ತುಂಬಿರಬೇಕು, ದೈವಿಕ ವರದಾನದಿಂದ, ಅನುಗ್ರಹದಿಂದ ಭರಿತರಾಗಬೇಕು. ಆವಾಗ ಎಲ್ಲವೂ ಯಶಸ್ಸಾಗುವುದು. ಹಾಗೆಯೇ ಕೀರ್ತನೆಯಲ್ಲಿ ನಾವು ಆಲಿಸಿದೆವು, ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು. ಏಕೆಂದರೆ ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನ ಕುಟುಂಬ ಆಶೀರ್ವಾದ ಹೊಂದುವುದು, ಮನೆ ಆಶೀರ್ವಾದ ಹೊಂದುವುದು, ಅವನ ಕೆಲಸ ಕಾರ್ಯಗಳು ಆಶೀರ್ವಾದ ಹೊಂದುವು ಮತ್ತು ಸ್ವರ್ಗದಿಂದ ಪ್ರಭು ಅವನಿಗೆ ಆಶೀರ್ವಾದವನ್ನು ಕೊಡುವರು. ಎರಡನೇ ವಾಚನದಲ್ಲಿ ನಮಗೆ ಎಚ್ಚರಿಕೆಯನ್ನು ಸಂತ ಪೌಲರು ಕೊಡ್ತಾರೆ ಈ ವಾಕ್ಯದ ಆಧಾರದ ಮೇಲೆ. ಪ್ರಭುವಿನ ದಿನವು ರಾತ್ರಿಯಲ್ಲಿ ಕಳ್ಳನು ಬರುವ ಹಾಗೆ ಬಾರದಿರಲಿ. ನೀವು ಹೆದರಬೇಕಾಗಿಲ್ಲ. ಪ್ರಾರ್ಥನೆಯಲ್ಲಿ, ವಿಶ್ವಾಸದಲ್ಲಿ, ಸಂಸ್ಕಾರದಲ್ಲಿ, ಆಜ್ಞೆಗಳ ಪ್ರಕಾರ ಜೀವಿಸುವಾಗ ಆ ದಿನಕ್ಕಾಗಿ ನೀವು ಹೆದರಬೇಕಾಗಿಲ್ಲ, ಭಯಪಡಬೇಕಾಗಿಲ್ಲ. ಕಾರಣ ನಾವು ಅಂಧಕಾರದ ಮಕ್ಕಳಲ್ಲ, ಬೆಳಕಿನ ಮಕ್ಕಳಾಗಿದ್ದೀವಿ. ಆದ್ದರಿಂದ ನಾವು ನಿದ್ದೆ ಮಾಡದೆ ಎಚ್ಚರವಾಗಿದ್ದು ಸ್ವಸ್ಥ ಚಿತ್ತರಾಗಿ ವರ್ತಿಸೋಣ. ಸ್ವಸ್ಥ ಚಿತ್ತರಾಗಿ, ಅಸ್ವಸ್ಥ ಚಿತ್ತರಾಗಿ ಅಲ್ಲ, ಸ್ವಸ್ಥ ಚಿತ್ತರಾಗಿ ನಾವು ವರ್ತಿಸಬೇಕು. ಅದನ್ನೇ ಇಂದಿನ ಶುಭ ಸಂದೇಶದಲ್ಲೂ ಕೂಡ ನಾವು ಆಲಿಸಿದೆವು. ಆತ್ಮೀಯರೇ, ನಾವು ಸ್ವಸ್ಥ ಚಿತ್ತದಿಂದ ವರ್ತಿಸಿ ಪ್ರಭುವಿನ ಆಗಮನಕ್ಕೆ ನಮ್ಮನ್ನೇ ಸಿದ್ಧಪಡಿಸಿ, ನಮಗೆ ಕೊಟ್ಟ ಕರೆಯಲ್ಲಿ ನಾವು ಅವರ ವರಗಳನ್ನು ಸ್ವೀಕರಿಸಿ, ಅವರ ಆಶೀರ್ವಾದದಲ್ಲಿ ನಮ್ಮ ಬಾಳನ್ನು ದೇವರ ಬೆಳಕಿನಲ್ಲಿ ಬೆಳಗಿಸೋಣ. ಪ್ರಭುವನ್ನು ನಮ್ಮ ರಕ್ಷಕನಾಗಿ ಸ್ವೀಕರಿಸಿದ ನಾವು ಪ್ರಭುವಿನ ಹಾದಿಯಲ್ಲಿ ನಮ್ಮ ಜೀವನವನ್ನು ಜೀವಿಸೋಣ ಮತ್ತು ಸಾಕ್ಷಿಗಳಾಗೋಣ.
ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ನಾಮಕ್ಕೆ ಮಹಿಮೆ ಸಲ್ಲಿಸುತ್ತೇನೆ. ಇಂದು ನಾವು ಆಲಿಸಿದ ಈ ಸುವಾರ್ತೆ ನಮಗೆ ಸೌಖ್ಯವನ್ನು, ಬಿಡುಗಡೆಯನ್ನು, ಆಶೀರ್ವಾದವನ್ನು ತರಲಿ. ಎಲ್ಲ ಕೇಡುಗಳಿಂದ ನಮ್ಮನ್ನು ಕಾದು ರಕ್ಷಿಸಲಿ. ಯೇಸು ನಾಮದಲ್ಲಿ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಘೋಷಿಸಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ, ಆಮೇನ್. ಸರ್ವಶಕ್ತ ಕರುಣಾಳು ದೇವರು ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಿ ಕಾಪಾಡಲಿ. ದಯವಿಟ್ಟು ಈ ಸಂದೇಶವನ್ನು ಸಾಧ್ಯವಾದಷ್ಟು ಜನರಿಗೆ ಹಂಚಿಕೊಳ್ಳಿ. ನನಗಾಗಿಯೂ ನನ್ನ ಸುವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಆಮೇನ್.